ಕ್ಲ್ಯಾಪ್ ಹಿಡಿಯೋ ಫಸ್ಟ್ ಬಿಗಿನಿಂಗಲ್ಲೆಲ್ಲ ನಾವೊಂದು ಆರ್ಟಿಸ್ಟ್ ಮುಖದ ಹತ್ರ ಹಿಂಗೆ ಕ್ಲ್ಯಾಪ್ ಇಡ್ಬೇಕಾದ್ರೆ ಆರ್ಟಿಸ್ಟ್ ಅವರು ಇರಿಟೇಷನ್ ಆಗೋದು, ಅವರು ಬೈಯೋರು. ಗಣೇಶ್ ಅದು ಫಸ್ಟ್ ಹೀರೋ ಮಾಡಿರೋದು, ನನಗೂ ಅದು ಫಸ್ಟ್ ಎಂಟ್ರಿ ಸಿನಿಮಾ. ಮೊದಲ ಸಲ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಪುರುಷೋತ್ತಮ ಸರ್. ಮೇಯ್ನ್ ನಮ್ಮ ಡೈರೆಕ್ಟರ್ ಶ್ರೀಧರ್ ಸರ್, ಅವರು ನನ್ನನ್ನು ತಮ್ಮನ ಥರನ ಒಂದು ಅವ್ರ ಮನೆಯವ್ರ ಥರ ನನ್ನನ್ನು ನೋಡಿದ್ರು. ಮುಂಗಾರ್ಮಳೆ ಹಿಟ್ಟಾಗಿತ್ತು, ಒಂದು ತಿಂಗಳೇನಾಗಿತ್ತು, ದೊಡ್ಡ ಹಿಟ್ಟಾಗಿತ್ತು. ರೆಕಾರ್ಡಿಂಗ್ ಇದೆಯಾ, ಮ್ಯೂಸಿಕ್ ಡೈರೆಕ್ಟರ್ ಮೀಟಿಂಗ್ ಇದೆಯಾ, ಇಲ್ಲಿ ಎಡಿಟಿಂಗ್, ಡಬ್ಬಿಂಗ್, DTS ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗೋರು ಅವರು. ಆಮೇಲೆ ಮತ್ತೆ ಹೀಗೆ ಶಿವ ಸರ್ ಹೇಳಿದೆ, ಸರಿ ಹೀಗೆ ಹೇಳಿದಂದು ಅವರಿರಲಿಲ್ಲ. ಸರಿ ಸರಿ ಆಯಿತು ಬಿಡು, ನಾಳೆ ಹೋಗೋಣ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತಂದು. ಆಮೇಲೆ ಹೋದ್ವಿ, ಒಂದು ದಿವಸ ಹೋದೆ, ಸಾಯಂಕಾಲ ಹೋದೆ. ಅಲ್ಲಿ ಶ್ರೀಧರ್ ಸರು, ಆಮೇಲೆ ಇನ್ನೊಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಸುರೇಶ್ ಬಾಬು ಅಂತ ಇದ್ದರು. ಚೆಲ್ಲಾಟ ಸಿನಿಮಾಗೆ ಮೇಯ್ನ್ ಅವರೇನೆ, ಅವರು ಗಣೇಶ್ ಅವ್ರ ಫ್ರೆಂಡು, ಪ್ರೊಡ್ಯೂಸರ್ ಬಂದು ಅವ್ರ ಫ್ರೆಂಡು. ಸರಿ, ಅಲ್ಲಿ ಯಾವುದೋ ಒಂದು ಆಡಿಷನ್ ಏನೋ ನಡೀತಾ ಇತ್ತು, ಅಲ್ಲಿ ಹೋದೆ. ಅಲ್ಲಿ ಹೋಗಿ ಶ್ರೀಧರ್ ಸರ್ನೆಲ್ಲ ಮಾತಾಡಿಸಿ ಎಲ್ಲ ಆಯಿತು. ಅಲ್ಲಿ ಎದುರುಗಡೆ ಅವ್ರು ಕೂತಿದ್ರು, ಇಲ್ಲಿ ಸುರೇಶ್ ಬಾಬು ಸರ್ ಕೂತಿದ್ರು, ಇಲ್ಲಿ ಶಿವ ಇದ್ದರು, ಇನ್ನೊಂದು ಯಾರೋ ಆರ್ಟಿಸ್ಟ್ ಯಾರೋ ಬಂದಿದ್ರು. ನಾನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ದೆ. ಅಲ್ಲಿ ಆಗ ಹೇಳಿದ್ರು, ಎಲ್ಲ ಮಾತಾಡೆಲ್ಲ ಆಯಿತು. ಆಮೇಲೆ ಶ್ರೀಧರ್ ಸರ್ಗೆ ಹೇಳಿದ್ರು, ಹುಡುಗ ನೋಡ್ರಿ, ಏನೋ ಒಂದು ಸಿನಿಮಾದಲ್ಲೊಂದು ಕೊಡ್ರಿ, ಕೆಲಸ ಕೊಡ್ರಿ ಅಂತೇಳಿ ಸುರೇಶ್ ಬಾಬು ಅವರಂದರು. ಇಲ್ಲ, ನಮ್ಮ ಹುಡುಗರೆಲ್ಲ ಇದ್ದಾರೆ, ಬೇಡ ಈ ಪಿಕ್ಚರ್ ಬೇಡ, ನೆಕ್ಸ್ಟ್ ಪಿಕ್ಚರ್ ನೋಡೋಣ ಅಂತಂದರು. ಹಾಗೆ ಅವರು ಸುರೇಶ್ ಬಾಬು ಅವರು ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಅವರು ನೋಡಿದ್ದೆ, ಫಸ್ಟ್ ಟೈಮು. ಅವರು ಯಾರು ಅಂತಲೇ ಗೊತ್ತಿಲ್ಲ ಪಾಪ. ಅವರು ನೋಡಿದ್ರೆ ಒಳ್ಳೆ ಹುಡುಗನ ಥರ ಕಾಣ್ತಾನೆ, ಇಟ್ಕೊಳ್ರಿ, ನಿಮ್ಗೇನಾರು ಹೆಲ್ಪ್ ಆಗುತ್ತೆ ಅಂತಂದರು. ಅದಕ್ಕೆ ನನಗೇನು ಬೇಡಪ್ಪ, ನೀವು ಬೇಕಿದ್ರೆ ಇಟ್ಕೊಳ್ಳಿ ಅಂತ ಶ್ರೀಧರ್ ಸರ್ ಅಂದರು. ಇವರು ಇದ್ದವರು, ಸರಿ ಆಯಿತು ಬಿಡಪ್ಪ, ನೀನು ನಾಳೆ ಬಾ, ನನ್ನ ಜೊತೆನೇರು, ನಾನು ಸ್ವಲ್ಪ ಲೆಕ್ಕಕ್ಕೆಲ್ಲ ನೋಡ್ಕೊಂಡಿರು ಅಂತಂದರು. ಆಯಿತು ಅಂತಂದು ಹೋಗಿ ನೆಕ್ಸ್ಟ್ ಡೇ ಬಂದಾದಮೇಲೆ ಇವರು ಸುರೇಶ್ ಬಾಬು ಅವ್ರ ಜೊತೆ ಇದ್ದೆ. ಅವರು ಒಂದು 1000 ರೂಪಾಯಿ ಕೊಟ್ಟರು, ಇಲ್ಲಿ ಊಟ ತಿಂಡಿ ಎಲ್ಲ ಏನಿದೆ ಅದೆಲ್ಲ ನೀನು ತೊಗೊಂಬಂದ್ಬಿಡು ಅಂತಂದರು. ಸರಿ ಆಯಿತು ಅಂತ ಅದೆಲ್ಲ ನೋಡ್ಕೊಂಡೆಲ್ಲ ಆಯಿತು. ಒಂದು ವಾರ ಆಯಿತು, ಒಂದು ವಾರ ಹಾಗೆ ಮಾಡ್ತಿದ್ದೆ. ಅಷ್ಟರಲ್ಲಿ ಶ್ರೀಧರ್ ಸರ್ ಜೊತೆ ನೈಟ್ ಯಾವಾಗಲೂ ಅವ್ರು ಬರೋರು, ಬಂದವ್ರ ಜೊತೆ ಮಾತುಕತೆ ಇದ್ದು ಕೇಳಿದ್ರು, ಯಾವ ಊರು ಏನು ಅಂತ ಕೇಳಿ, ಈ ಥರ ಮಂಗಳೂರು ಅಂತಂದೆ. ಅವಾಗ ಅವರು ಬೇಸಿಕಲಿ ಮಂಗಳೂರವರು. ಅವ್ರು ಹೌದಾ, ಯಾವ ಇಲ್ಲಿ ಅಂತೆಲ್ಲ ಕೇಳಿದ್ರು. ಆಮೇಲೆ ತುಳುವಲ್ಲಿ ಮಾತಾಡಾದ್ಮೇಲೆ ಹಂಗೆ ಒಂದು 3-4 ದಿನ ಹಾಗೆ ಪರಿಚಯ ಆಗಿ ಒಂದು 15 ದಿವಸ ಆದಮೇಲೆ ಮತ್ತೆ ಹೇಳಿದ್ರು, ಸರಿ ಈ ಸಿನಿಮಾದಲ್ಲಿ ನೀನು ಕ್ಲ್ಯಾಪ್ ಮಾಡು, ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕ್ಲ್ಯಾಪ್ ಮಾಡು ಅಂತಂದು. ಸರಿ ಆಯ್ತು ಸರ್ ಅಂತಂದು. ಅಲ್ಲಿಂದ ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಆ ಸಿನಿಮಾ ಫುಲ್ ವರ್ಕ್ ಮಾಡಿದೆ. ಆ ಸಿನಿಮಾ ಮಾಡಬೇಕು ಫಸ್ಟ್ ಚೆಲ್ಲಾಟ ಅಂತ ಒಂದು ಸಿನಿಮಾ, ಗಣೇಶ್ ಅದು ಫಸ್ಟ್ ಹೀರೋ ಮಾಡಿರೋದು, ನನಗೂ ಅದು ಫಸ್ಟ್ ಎಂಟ್ರಿ ಸಿನಿಮಾ. ಎಲ್ಲ ಅಲ್ಲಿ ಪುರುಷೋತ್ತಮ ಅಂತ ಒಬ್ಬರು ಇದ್ದ ಅಸೋಸಿಯೇಟ್ ಡೈರೆಕ್ಟ್ರು, ಅವರು ನಾನು ರೂಮ್ ಶೇರ್ ಮಾಡಿದ್ವಿ. ಅಂದರೆ ಅವರು ಮೈಸೂರು ಪ್ರಾಪರು, ಬಟ್ ಇದ್ದಿದ್ದು ಅದೇ ರೂಮಲ್ಲಿ ಕುರುಬ್ರಹಳ್ಳಿಲಿ ಪ್ರಕೃತಿ ಅಂತ ಒಂದು ರೂಮ್. ಅದು ಆ ನನ್ನ ಸಿನಿಮಾ ಲೈಫ್ ಅಂತ ಆ ರೂಮ್ ನೋಡಿದಾಗೆಲ್ಲ ನಂಗೆ ಅದು ನನ್ನ ಸಿನಿಮಾ ಲೈಫ್ ಇದೆ ನೆನಪಾಗುತ್ತೆ. ಅಂದರೆ ಅಲ್ಲಿಂದನೇ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಪುರುಷೋತ್ತಮ, ಅವರು ಮೊದಲ ಸಲ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರು ಪುರುಷೋತ್ತಮ ಸರ್. ಸರ್ ಇಬ್ಬರು ರೂಮ್ ಶೇರ್ ಮಾಡೋದು. ಅವರು ಅಷ್ಟೇ ತುಂಬ ಒಳ್ಳೆ ವ್ಯಕ್ತಿ, ತುಂಬ ಕೆಲಸ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಪ್ರತಿಯೊಂದನ್ನು ಅಷ್ಟೇ ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಹೇಳೋರು. ನಾವು ಬೆಳಿಗ್ಗೆ ಏನೋ ಶೂಟಿಂಗಲ್ಲಿ ಏನೇ ನನ್ನಿಂದ ಮಿಸ್ಟೇಕ್ ಆದ್ರೂ ನಾವು ಬಂದು ಅಲ್ಲಿ ಸ್ಪಾಟಲ್ಲಿ ನಂಗೆ ಏನು ಬೈತಾ ಇರಲಿಲ್ಲ. ಸಾಯಂಕಾಲ ರೂಮಲ್ಲಿ ಬಂದು ಹೇಳೋರು, ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳೋಲ್ಲ, ಅಷ್ಟು ನಂಗೆ ಕೆಲಸ ಹೇಳ್ಕೊಟ್ರು ಅವರು. ಆಮೇಲೆ ಆ ಸಿನಿಮಾದಲ್ಲೂ ಅಷ್ಟೇ ಅವ್ರು ಕ್ಯಾಮ್ರಾಮನ್ ಸರು ಸುಂದರ್ನಾಥ್ ಸುವರ್ಣ ಸರ್ ಇದ್ದಿದ್ದು. ಅವರು ಅಷ್ಟೇ ನನಗೆ ಊರವನು ಅಂತೇಳಿ ಎಷ್ಟೊಂದು ಇದು ಕೊಡು, ಅಂದರೆ ಕೆಲಸ ಹೇಳ್ಕೊಡೋರು. ಅಂದರೆ ಅಲ್ಲಿ ಅದು ಕ್ಲ್ಯಾಪ್ ಹಿಡಿಯೋದು ನಿಜವಾಗ್ಲೂ ಅದೆಷ್ಟು ಕಷ್ಟ ಅಂದರೆ, ಕ್ಲ್ಯಾಪ್ ಹಿಡಿಯೋ ಫಸ್ಟ್ ಬಿಗಿನಿಂಗಲ್ಲೆಲ್ಲ ನಾವೊಂದು ಆರ್ಟಿಸ್ಟ್ ಮುಖದ ಹತ್ರ ಹಿಂಗೆ ಕ್ಲ್ಯಾಪ್ ಇಡ್ಬೇಕಾದ್ರೆ ಆರ್ಟಿಸ್ಟ್ ಅವರು ಇರಿಟೇಷನ್ ಆಗೋದು, ಅವರು ಬೈಯೋರು. ದೊಡ್ಡ ಆರ್ಟಿಸ್ಟನ್ನು ನಾವು ಅವಾಗೊಂಚೂರು ಗ್ಯಾಪ್ ಇಟ್ಕೊಂಡು ಇದು ಮಾಡಬೇಕು. ಆಮೇಲೆ ಆ ನಂಬರ್ ಹಿಡಿಯೋದಕ್ಕೆ ಭಯ ಆಗೋದು ನಮಗೆ, ಏನಂದ್ರೆ ಯಾರೇನಂತಾರೋದು. ಇಲ್ಲಿ ಕ್ಯಾಮ್ರಾಮನ್ನು ಅವರೇನೋ ಫೋಕಸ್ ಮಾಡ್ತಿರ್ತಾರೆ, ಆ ಟೈಮಲ್ಲಿ ತಂದಿಟ್ಟರೆ ಅದಕ್ಕೂ ಬೈಯೋರು, ಇಲ್ಲಿ ಆರ್ಟಿಸ್ಟ್ ಇವರು ಬೈಯೋರು. ಆಮೇಲೆ ನಂಬರ್ ಯಾವುದು ಅಂತ ಗೊತ್ತಿರಲ್ಲ, ನಾವು ಅವರು ಯಾವ ಶಾರ್ಟ್ ಅಂತೇಳಿ ನಾವು ಕೇಳ್ಬೇಕಾದ್ರೆ ಅವರು ಕರೆಕ್ಟ್ ಪ್ಲ್ಯಾನ್ ಮಾಡಿರಲ್ಲ, ಅದು ನಾವು ಇಲ್ಲಿ ಬರಿಬೇಕಾದ್ರೆ ಚೂರು ಮಿಸ್ಟೇಕ್ ಆದ್ರೂ ಅದು ಮತ್ತೆ ಇದಾಗೋದು. ಈ ಥರ ಎಲ್ಲ ತುಂಬ ಕಷ್ಟದ ಕೆಲಸ ಕ್ಲ್ಯಾಪ್ ಆ್ಯಕ್ಚುಲಿ ಕೊಡೋದು. ಬಟ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು, ಅಲ್ಲಿ ಸುವರ್ಣ ಸರ್ ಆಗಲಿ, ಅವರು ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಇದ್ದು ಅವರು ಸಪೋರ್ಟ್ ಮಾಡಿದ್ರು. ಎಲ್ಲ ಮಾಡಿ ಒಂದು ಫ್ಯಾಮಿಲಿ ಥರ ಆ ಸಿನಿಮಾ ಮಾಡಿದ್ವಿ. ಈ ಕಡೆ ಪ್ರೊಡ್ಯೂಸರ್ಸ್ ಅಷ್ಟೇ ನಮ್ಮ ಊರವರು ಇದ್ದರು. ಮೇಯ್ನ್ ನಮ್ಮ ಡೈರೆಕ್ಟರ್ ಶ್ರೀಧರ್ ಸರ್, ಅವರು ನನ್ನನ್ನು ಒಂಥರ ಅಲ್ಲಿಂದ ಚೆಲ್ಲಾಟ ಸಿನಿಮಾದಿಂದ ನನ್ನನ್ನು ಕೆಲಸದ ಒಂಥರ ನೋಡಿಲ್ಲ ಅವರು, ಒಂದು ತಮ್ಮನ ಥರನ, ಒಂದು ಅವ್ರ ಮನೆಯವ್ರ ಥರ ನನ್ನನ್ನು ನೋಡಿದ್ರು.
ಸಿನಿಮಾ ಎಲ್ಲ ಆಯಿತು, ಇದಾಯಿತು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಸಿನಿಮಾ ಅವ್ರದ್ದು ಸ್ಟೂಡೆಂಟ್ ಅಂತ ಒಂದು ಸಿನಿಮಾ, ಅದಕ್ಕೂ ಮತ್ತೆ ಕರೆದ್ರು ಬಾ ಪ್ರಶಾಂತ್ ಮಾಡು ಅಂತೇಳಿ. ಅಲ್ಲಿಂದ ಮತ್ತೆ ಅವ್ರ ಜೊತೆ ಜರ್ನಿ ಸ್ಟಾರ್ಟ್ ಆಯಿತು. ಚೆಲ್ಲಾಟ ಆಯಿತು, ಕೃಷ್ಣ ಆಯಿತು. ಚೆಲ್ಲಾಟ ಮಾಡ್ಬೇಕಾದ್ರೆ ನನಗೂ ಫಸ್ಟ್ ಸಿನಿಮಾ ಅಲ್ಲ, ಅವ್ರದ್ದು ಫಸ್ಟ್ ಹೀರೋ ಆಗಿ ತುಂಬ ಒಳ್ಳೆ, ಅಂದರೆ ಅವರು ಅಷ್ಟೇ ರೂಮಲ್ಲಿ ಪುರುಷೋತ್ತಮ ಇದ್ರಲ್ಲ, ಅವ್ರ ಜೊತೆ ಒಂದೊಂದು ಸರಿ ನೈಟ್ ಅವರು ಬಂದು ಸ್ಟೇ ಆಗೋರು ನೈಟ್ ರೂಮಲ್ಲಿ. ಒಂದು ಚೆನ್ನಾಗಿತ್ತು ಅವರು, ಒಂದು ಒಳ್ಳೆ ಏನಂತಾರೆ ಒಂದು ಹೀರೋ ಅಂತೇಳಿ. ಆ ಚೆಲ್ಲಾಟ ಟೈಮಲ್ಲಿ ನಮ್ಗೆ ಇದೇ ಇರಲಿಲ್ಲ, ಫ್ರೆಂಡ್ಲಿಯಾಗಿ ಮಂಗಳೂರು ಹೋದ್ವಿ, ಅಲ್ಲೂ ಅಷ್ಟೇ. ಅದಾದಮೇಲೆ ಕೃಷ್ಣ ಸ್ಟೂಡೆಂಟ್ ಆಯಿತು. ಸ್ಟೂಡೆಂಟ್ ಆಗೋ ಟೈಮಲ್ಲಿ ಅವ್ರದ್ದು ಮುಂಗಾರುಮಳೆ ರಿಲೀಸ್ ಆಯಿತು. ಮುಂಗಾರುಮಳೆ ರಿಲೀಸ್ ಆಗಿ ನಾನು ಸೆಕೆಂಡ್ ಡೇನ ಸಿನಿಮಾ ನೋಡಿದೆ, ಫೋನ್ ಮಾಡಿದೆ, ಅಣ್ಣ ಸಿನಿಮಾ ನೋಡಿದೆ ಅಣ್ಣ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತಂದೆ. ಇಷ್ಟ ಆಯ್ತು, ಹೌದಾ ಅಪ್ಪಿ ಚೆನ್ನಾಗಿ, ಓಕೆ ಅಪ್ಪಿ ಅಂತ ಕರೆಯೋರು ನನ್ನನ್ನು. ಆಮೇಲೆ ಒಂದು ಸರಿ ಮುಂಗಾರುಮಳೆ ಹಿಟ್ಟಾಗಿತ್ತು, ಒಂದು ತಿಂಗಳೇನಾಗಿತ್ತು, ದೊಡ್ಡ ಹಿಟ್ಟಾಗಿತ್ತು. ಇಲ್ಲಿ ಶಂಕರ್ ಮಠ ಸರ್ಕಲಲ್ಲಿ ಶೂಟಿಂಗ್ ನಡೀತಾ ಇತ್ತು, ಯಾವುದು ಹುಡುಗಾಟ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅವಾಗ ನಾನು ಹೋಗಿ ಮಾತಾಡ್ಸಿ, ಅಪ್ಪಿ ಬಾ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಬಂದು ಚೇರಲ್ಲಿ ಕೂರಿಸಿ ಕಾಫಿ ಎಲ್ಲ ಕೊಡಿಸಿ ಒಂಥರ ತುಂಬ ಕ್ಲೋಸಾಗಿ ಇದು ಮಾಡ. ನಂಗೆ ಪರವಾಗಿಲ್ಲ, ಒಳ್ಳೆ ಅಂದರೆ ಒಂದು ಸಕ್ಸಸ್ ಬಂದರೂ ಮನುಷ್ಯ ನಮ್ಮನ್ನು ಮರೀಲಿಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ. ಆದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಕೃಷ್ಣ ಸಿನಿಮಾ ಅನೌನ್ಸ್ ಮಾಡಿದ್ವಿ, ಜೊತೆಲಿ ವರ್ಕ್ ಮಾಡಿದ್ವಿ. ಕೃಷ್ಣ ಮಾಡ್ಬೇಕಾದ್ರೂ ಅಷ್ಟೇ, ಮೊದಲೇ ಹೇಗಿದ್ರು ಗಣೇಶ್ ಅದೇ ಥರ ಇದ್ರು ಅವರು, ಎಲ್ಲೂ ಒಂಚೂರು ಚೇಂಜಸ್ ಆಗಿಲ್ಲ. ನಮ್ಮ ಜೊತೆ ಅದೇ ಅಪ್ಪಿ ಅಂತ ಕರೆಯೋದು ಎಲ್ಲ ಇದು ಮಾಡೋದಲ್ಲ. ಒಳ್ಳೆ ಏನಂತಾರೆ ಅಂದರೆ ಒಂದು ಅಹಂ ಇಲ್ಲದೆ ಇರೋವಂಥ ವ್ಯಕ್ತಿ ಅವರು ಗಣೇಶ್. ಅದಾದಮೇಲೆ ಶ್ರೀಧರ್ ಸರ್ ಜೊತೆನೇ ನಾನು ಕಂಟಿನ್ಯೂ ಒಂದು 7-8 ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದೆ. ಶ್ರೀಧರ್ ಸರ್ ನನಗೆ ಪ್ರತಿಯೊಂದು ಅವರು ನನ್ನನ್ನು ಅಸಿಸ್ಟೆಂಟ್ ಡೈರೆಕ್ಟರಿಂದ ಕ್ಲ್ಯಾಪಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ಅಸೋಸಿಯೇಟ್ ಮಾಡಿದ್ದು ಶ್ರೀಧರ್ ಸರ್. ಒಂದು ಜಾಲಿ ಡೇಸ್ ಅಂತ ಒಂದು ಸಿನಿಮಾ, ಹ್ಯಾಪಿ ಡೇಸ್ ಜಾಲಿ ಡೇಸ್ ಅಂತೇಳಿ, ಅದನ್ನು ಎಲ್ಲ ಹೊಸಬ್ರು ಇಟ್ಕೊಂಡು ಇದು ಮಾಡಿದ್ರು. ಜಾಲಿ ಡೇಸ್ ಸಿನಿಮಾದಲ್ಲಿ ನನ್ನನ್ನು ಒಂದು ಅಸೋಸಿಯೇಟಾಗಿ ನನಗೊಂದು ಜವಾಬ್ದಾರಿದೊಂದು ಕೆಲಸ ಕೊಟ್ಟರು. ಅಂದರೆ ಅಲ್ಲಿ ಅದ್ರ ಮೊದಲು ಕೃಷ್ಣ ಮಾಡಬೇಕಾದ್ರೂ ಅಷ್ಟೇ ಇನ್ನೊಬ್ರು ಅಸೋಸಿಯೇಟ್ ಶಶಿ ಸರ್ ಅಂತ ಇದ್ದರು. ಆಮೇಲೆ ಸ್ಟೂಡೆಂಟಲ್ಲಿ ಕವಿರಾಜರಲ್ಲಿ ಅಸೋಸಿಯೇಟ್ ಮಾಡಿದ್ರು ಕೃಷ್ಣ ಮಾಡ್ಬೇಕಾದ್ರೆ. ಅದಾದಮೇಲೆ ಇದು ಜಾಲಿ ಡೇಸಲ್ಲಿ ನೀನೇ ಮಾಡು ಅಂತ ಹೇಳಿದ್ರು. ಮಾಡಿ ಅಲ್ಲಿ ಏನಂದರೆ ಶೂಟಿಂಗ್ ಪ್ರೋಗ್ರಾಮ್ ಎಲ್ಲ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟರು. ಅದೆಲ್ಲ ನೀಟಾಗಿ ನನಗೆ ಅಲ್ಲಿ ಒಂದು ಹೆಲ್ಪ್ ಆಗಿದೆ ಏನಂದರೆ, ಆರ್ಟಿಸ್ಟ್ ಎಲ್ಲ ಹೊಸೊಬ್ರು ಇರೋದ್ರಿಂದ ನನಗೆ ಶೂಟಿಂಗ್ ಡೇಟ್ಸ್ ಎಲ್ಲ ಅಡ್ಜಸ್ಟ್ ಮಾಡೋದು ನಂಗೆ ಅಷ್ಟು ತೊಂದರೆ ಆಗಿಲ್ಲ. ನನಗೆ ನೀಟಾಗಿ ಎಲ್ಲ ಫ್ರೀ ಡೇಟ್ಸಲ್ಲಿದ್ದರು ಎಲ್ಲ ಆರ್ಟಿಸ್ಟು, ನೀಟಾಗಿ ಆಯ್ತದು. ಒಂದು ಕೆಲಸ ನಂಗೆ ನೀಟಾಗಿ ಕಲಿತೆ, ಅಸೋಸಿಯೇಟ್ ಅಂದರೆ ಏನು ಕೆಲಸ ಅಂತೇಳಿ ಪಿನ್ ಟು ಪಿನ್ ನೋಡಿದೆ. ಆಮೇಲೆ ಅಲ್ಲಿ ಆ ಟೀಮಲ್ಲೂ ಅಷ್ಟೇ, ಶ್ರೀಧರ್ ಸರ್ ಟೀಮಲ್ಲಿ ನಾನು ಬಿಗಿನಿಂಗಿಂದ ಚೆಲ್ಲಾಟದಿಂದನೂ ಅಷ್ಟೇ ಬರೀ ಶೂಟಿಂಗ್ ಮಾತ್ರ ಅಟೆಂಡ್ ಮಾಡಿಲ್ಲ. ಅಪ್ ಟು ಸ್ಕ್ರಿಪ್ಟಿಂದ ಹಿಡಿದು ನಾನು ರಿಲೀಸ್ವರೆಗೂ ನಾನು ಶ್ರೀಧರ್ ಸರ್ ಜೊತೆಯಲ್ಲಿದ್ದೆ. ನಾನು ಪ್ರತಿಯೊಂದು ಅವರು ಅಷ್ಟೇ ನನ್ನನ್ನು ಪ್ರತಿಯೊಂದು ಕರ್ಕೊಂಡು ಹೋಗೋರು. ರೆಕಾರ್ಡಿಂಗ್ ಇದೆಯಾ, ಮ್ಯೂಸಿಕ್ ಡೈರೆಕ್ಟರ್ ಮೀಟಿಂಗ್ ಇದೆಯಾ, ಇಲ್ಲಿ ಎಡಿಟಿಂಗ್, ಡಬ್ಬಿಂಗ್, DTS ಎಲ್ಲ ಕಡೆಯೂ ನನ್ನನ್ನು ಕರ್ಕೊಂಡು ಹೋಗೋರು ಅವರು. ಹಾಗಾಗಿ ನಾನು ಪ್ರತಿಯೊಂದು ನಾನು ಕೆಲಸ ಕಲ್ತಿದ್ದೆ ಎಲ್ಲ. ಕೃಷ್ಣದಲ್ಲೂ ಅಷ್ಟೇ. ಆಮೇಲೆ ಎಡಿಟ್ರು ಅಷ್ಟೇ, ಅವರು ಪರ್ಮನೆಂಟ್ ಎಡಿಟ್ರು PR ಸೌಂದರರಾಜ್ ಅಂತೇಳಿ, ಅವರು ಅಷ್ಟೇ. ಅವರು ನನಗೆ ಫಸ್ಟ್ ಸಿನಿಮಾಲಿ ಎಡಿಟಿಂಗಲ್ಲಿ ನನ್ನನ್ನು ಕೂರಿಸಿದ್ರಲ್ಲ, ಅವಾಗ ಹೇಳೋರು ಅವರು, ನೀನು ಲಕ್ಕಿ ಬಿಡಪ್ಪ, ನೀನು ಯಾರು ಈ ಥರ ಫಸ್ಟ್ ಸಿನಿಮಾಲಿ ಎಡಿಟಿಂಗ್ ರೂಮ್ವರೆಗೂ ಸೇರಿಸಲ್ಲ, ನಿನ್ನನ್ನು ಕರೆಸಿದ್ದಾರೆ, ಕೆಲಸ ಕಲಿ ನೀನು ಅಂತೇಳಿ ಹೇಳೋರು ಅವರು. ಆಮೇಲೆ ಸೆಕೆಂಡ್ ಸಿನಿಮಾ ಸ್ಟೂಡೆಂಟ್ ಎಲ್ಲ ಮಾಡ್ಬೇಕಾದ್ರೆ ಅವರೇ ನನ್ನ ಬಿಡು, ಶ್ರೀಧರ್ ಸರ್ ಬಂದೆ, ಬೇಡ ಪ್ರಶಾಂತ್ ಕಳಿಸಿ, ನೀವು ಆಮೇಲೆ ಬನ್ನಿ, ನಾವು ರಫ್ ಕಟ್ಟಿಗೆಲ್ಲ ಸಾಕು, ಆಮೇಲೆ ನಾವು ಮಾಡೋಣ ಅಂತೇಳಿ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಇದು ಮಾಡೋರು ಅವರು. ಹಾಗೆ ಎಡಿಟ್ರ್ ಸೌಂದರರಾಜ್ ಅವರು ಫುಲ್ಲು ಅಂದರೆ ಎಡಿಟಿಂಗಲ್ಲೆಲ್ಲ ಅದು ಶ್ರೀಧರ್ ಸರ್ ಜೊತೆ ಫುಲ್ ರಿಲೀಸ್ವರೆಗೂ ನನ್ನ ಜೊತೆಯಲ್ಲಿದ್ದೆ ನಾನು. ಹಾಗಾಗಿ ನಂಗೆ ಕೆಲಸ ಅವರು ಪ್ರತಿಯೊಂದು ಕಲಿಸ್ಕೊಡ್ತಾಯಿದ್ರು, ನನಗೂ ಒಂಚೂರು ಕಲಿಯೋದಕ್ಕೆ ಅನುಕೂಲ ಆಗಿತ್ತು. ಅದಾದಮೇಲೆ ನೆಕ್ಸ್ಟು ದೊಡ್ಡ ಬಜೆಟ್ ಸಿನಿಮಾ ಪೊರ್ಕಿ ಸಿನಿಮಾ ಸಿಕ್ತು. ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ಪೊರ್ಕಿ ಮಾಡಬೇಕಾದ್ರೆ ಪೊರ್ಕಿ ಸಿನಿಮಾದಲ್ಲಿ ದರ್ಶನ್ ಸರ್ದು.
ಅದು ಫಸ್ಟ್ ಅವರು ಸಿನಿಮಾ ಶುರುವಾಗಿದ್ದು ಹೇಗೆ ಅಂದರೆ ಅಲ್ಲಿ ಯಾವ ಡ್ರಿಂಕ್ಸ್ ಬಾಟ್ಲ್ ಯೂಸ್ ಮಾಡಿದಾರೋ ಒಂದು ಫಾರಿನ್ ಸ್ಕಾಚ್ ಯೂಸ್ ಮಾಡಿದರೆ ನಾವು ಇಲ್ಲಿ ಅದೇ ಸ್ಕಾಚ್ ಯೂಸ್ ಮಾಡಬೇಕು, ಇಲ್ಲಿ ನಾವು ಬಿಯರ್ ತೋರಿಸೋ ಮಟ್ಟಕ್ಕೆ ನಾವು ಹೋಗಬಾರ್ದು ಅಂತೇಳಿ ಅಂದರು ಅವರು. ಸರ್ ರೆಡಿ ಆಗಿಬಿಡಿ ಅಂತೇಳಿ. ಹೌದಾ, ಒಂದು ಲುಕ್ ಕೊಟ್ಟರು, ಅದು ಒಂದು ಲುಕ್ ನೋಡಿದ್ರೆ ಭಯ ಆಗ್ಬಿಡ್ತದೆ. ಈಗಲೂ ಕೊಡ್ತಾರೆ ಲುಕ್ಕು, ಆ ಲುಕ್ ಕೊಟ್ಟು ಹಿಂಗಂದು ಹೌದಾ ಆಯ್ತಮ್ಮ ಆಯ್ತು ಚಿನ್ನ ಅಂತಂದ್ರು.